ಹುತವಾಹನ ಅಗ್ನಿದೇವ ಅಳಿಯನಾಗಿ ಆಶೀರ್ವಾದಿಸಿ. ಅತ್ತೆಯವರು ನಮೋ ನಮಃ. ಇರ್ಲಿ ಯಪ್ಪ, ನಾನೇ ಬಿಸಿ ಅಂತ ಭಾವಿಸಿದ್ದೆ, ಅತ್ತೆಯ ಬಿಸಿ ಹೇಳತೀರದು. ಅಷ್ಟಾದ್ರೂ ಹೇಳಿಲ್ಲಲ್ಲ ನಿನ್ನ ಪುಣ್ಯ. ಮಾವ, ನಿಮ್ಮದ್ದೊಂದು ಮುಖ, ಅತ್ತೆಯದ್ದೊಂದು ಮುಖ, ನಾನಾದರೂ ದ್ವಿಮುಖ, ನನಗಿರುವುದು 7 ನಾಲಗೆ. ಆದರೆ ಈ ನಿಮ್ಮ 2 ನಾಲಗೆಯಲ್ಲಿ ನನ್ನನ್ನು ಸ್ತುತಿಸಿದಾಗ ತೇಜಾವತಿಯಿಂದಲೇ ಇಳಿದು ಬಂದಿದ್ದೇನೆ. ಏನಾಯಿತು ನಿಮಗೆ? ಏನು ಸಮಸ್ಯೆ? ಬರಿಸಿದ್ದು ಯಾಕೆ? ಬಿತ್ತರಿಸಬಹುದೇ? ಮಗನೇ ಅಳಿಯ, ಏನು ಅಂತ ಹೇಳಿ ವಿಧಿಯನ್ನು. ವರ್ತಮಾನದಲ್ಲಿ ನಡೆದಂತಹ ಪ್ರಕರಣ, ಪಾಂಡವರು ಪೂಜಿಸಿ ಬಿಟ್ಟಂತ ಅಶ್ವಮೇಧದ ತುರಗ ನಮ್ಮ ಪುರದವರೆಗೆ ಬಂತು. ಓಹೋ, ನಮ್ಮ ಪ್ರವೀರ ವನವಿಹಾರಕ್ಕೆ ಹೊರಟವ ಕುದುರೆಯನ್ನು ಕಂಡ, ಕೆಚ್ಚಿನಿಂದ ಕಟ್ಟಿ ಹಾಕಿದ. ಬೇಡ ಅಂತ ಹೇಳಿದೆ ನಾನು, ಪರಿಣಾಮ ಅಲ್ಲ ನಡೀಲಿಲ್ಲ. ನಮ್ಮದು ನಡೆಯುವುದಿಲ್ಲ. ನಮ್ಮದು ನಡೆಯುವುದಿಲ್ಲ ಅಂದ್ರೆ ಅಲ್ಲ, ನಾವು ಹೇಳಿದ್ರೆ ನಡೆಯುವುದಿಲ್ಲ. ತೀರ್ಮಾನ ಬೇರೆ ಕಡೆಯಲ್ಲಿ ಅದು ಮುದ್ರೆ ಒತ್ತುವುದು. ಹಾಗಾಗಿ ಅವ ಯುದ್ಧಕ್ಕೆ ಮುಂದುವರಿದ. ಸಮಸ್ಯೆ ಅದೇ. ಮುದ್ರೆ ಒತ್ತುವುದಕ್ಕೆ ಒಬ್ಬರು, ನೋಡಿಕೊಳ್ಳುವುದಕ್ಕೆ ಇನ್ನೊಬ್ಬರು ಅಂತಾದ್ರೆ ಅದರಷ್ಟು ದೊಡ್ಡ ಅತಂತ್ರ ಸ್ಥಿತಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅಲ್ಲ, ಅದು ಹೌದು. ಇನ್ನೇನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ತುಂಬಾ ಸಮಯ ಆಯ್ತಲ್ಲ. ಅಷ್ಟೇ. ಕೆಲವು ಸಲ ಆಳುವವರ ಮುಂದೆ ಮುದ್ರೆ ಒತ್ತುವವರು ಹಿಂದೆ ಆದ್ರೆ ಆಗುವುದು ಇದೆ. ಏನಾಯ್ತು? ಏನು ಮಾಡುದು? ಯುದ್ಧ ಆಯ್ತು. ಯುದ್ಧ ಆದದ್ದು ಅರ್ಜುನನೊಂದಿಗಿನ ಯುದ್ಧದಲ್ಲಿ ನನ್ನ ಮಗನಾದ ನಿನ್ನ ಭಾವನಾದಂತಹ ಪ್ರವೀರ ಅಳಿದು ಹೋಗಿದ್ದಾನೆ. ನಾನು ಯುದ್ಧ ಮಾಡಿ ಸೋತಿದ್ದೇನೆ. ಏನು ಮಾಡುದು ಅಂತ ಗೊತ್ತಾಗುದಿಲ್ಲ ನನಗೆ. ನನಗೆ ಏರಿಸುವುದೋ ಇಳಿಸುವುದೋ ಅಂತ ಗೊತ್ತಾಗುವುದಿಲ್ಲ. ಹಳೆಯ ದೇವರು ಏರ್ತಾ ಇರುವುದಲ್ವ ಯಾವಾಗಲೂ. ಆದರೆ ಏರಬೇಕಾದ ಹೊತ್ತಿನಲ್ಲಿ ಏರಬೇಕಾಗುತ್ತದೆ. ಹೌದೌದು. ಏರಬೇಕಾದ ಜಾಗದಲ್ಲಿ ಏರಬೇಕಾಗುತ್ತದೆ. ಹೌದೌದು. ಯಾರ ಮುಂದೆ ಏರುವುದು ಎನ್ನುವಂತಹ ಪ್ರಶ್ನೆ ಹುಟ್ಟುತ್ತದೆ. ಈಗ ನಿಮ್ಮಲ್ಲಿ ಹೋರಾಟಕ್ಕೆ ನಿಂತವ ಅರ್ಜುನ, ಪಾರ್ಥ. ಹೌದೌದು. ಎಷ್ಟು ಮಂದಿ ಇದ್ರು ನಮ್ಮಲ್ಲಿ, ಈಗ ನೋಡಿದ್ರೆ ಎಷ್ಟು ಮಂದಿ ಇದ್ದಾರೆ. ನೀನು ಬರುವಾಗ ಇಷ್ಟಾದ್ರೂ ಇದ್ದಾರಲ್ವ ಪುಣ್ಯ. ಅದು ನನ್ನ ಯೋಗ. ಯಾಕೆ ಬಲ್ಲಿರಾ? ಎಷ್ಟು ಮಂದಿ ಎಲ್ಲ ಪಾರ್ಥನ ಸೇನೆಯ ಆಘಾತಕ್ಕೆ ಆಹುತಿಯಾಗಿ ಹೋಗಿದ್ದಾರೆ. ಇದೇ ನಮಗೆ ಪರಿಣಾಮ ಏನು ಎನ್ನುವುದನ್ನು ಪ್ರತೀಕ್ಷಿಸುವುದಕ್ಕೆ ಸಾಧ್ಯವಾಗುತ್ತದೆ. ಪಾರ್ಥನೊಂದಿಗೆ ಯುದ್ಧ. ಪಾರ್ಥ ಪ್ರಧಾನವಲ್ಲ ಮಾವಯ್ಯ. ಪಾರ್ಥನನ್ನಾಧರಿಸಿದ ಪ್ರಧಾನ ಮೂರ್ತಿ ಯಾರು ಎನ್ನುವುದು ಮುಖ್ಯ. ನೀಲಮೇಘ ಶ್ಯಾಮನಾದಂತಹ ಕೃಷ್ಣಾಭಿರಕ್ಷಿತರಾದವರು ಶ್ರೀನಿವಾಸ. ಆ ಐಶ್ವರ್ಯರೇ ಅವರಲ್ಲಿ ವಾಸವಾಗಿದೆ. ಯಾವುದು ಐಶ್ವರ್ಯ? ಕೇವಲ ಧನ ಸಂಪತ್ತೇ ಐಶ್ವರ್ಯವಲ್ಲ. ಒಬ್ಬ ಪ್ರಭುವಾದವನು ಶ್ರೀಮಂತನಾದರೆ ಸಾಕಾಗುವುದಿಲ್ಲ, ಧೀಮಂತನಾದರೆ ಸಾಕಾಗುವುದಿಲ್ಲ.
ಶ್ರೀಮಂತಿಕೆ ಧೀಮಂತಿಕೆಯ ಜೊತೆಯಲ್ಲಿ ಪಾರಮಾರ್ಥಿಕತೆ ಎನ್ನುವುದು ಬೇಕಾಗುತ್ತದೆ. ಹೌದು. ಯಾವ ಆತನಲ್ಲಿ ಪಾರಮಾರ್ಥಿಕತೆ ಧಾರ್ಮಿಕತೆ ಒಪ್ಪಿಕೊಂಡಿರ್ತದೋ ಅವನು ನಿಜವಾದ ರಾಷ್ಟ್ರ ನಾಯಕನಾಗಿ ಕಂಗೊಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ರಾಷ್ಟ್ರ ನಾಯಕತ್ವವನ್ನು ಒಪ್ಪಿಕೊಂಡು ಉತ್ತರದ ಎತ್ತರದ ಹಿಮಾಲಯದ ತುತ್ತ ತುದಿಯಿಂದ ದಕ್ಷಿಣಾವರ್ತದ ಕಟ್ಟಕಡೆಯ ಧನುಷ್ಕೋಟಿವರೆಗಿನ ಅಖಂಡ ಭರತಖಂಡದ ಪ್ರಭುಶಕ್ತಿಯಾಗಿ ಮೆರೆಯುವ ಧರ್ಮ ಸಾಮ್ರಾಜ್ಯದ ಪ್ರಭುಶಕ್ತಿ ಧರ್ಮರಾಯ ಸಾಧು ಮಾನಿತ ಯೋಗಿಗಳೆಲ್ಲ ಒಪ್ಪಿದ್ದಾರೆ, ತ್ಯಾಗಿಗಳೆಲ್ಲ ಒಪ್ಪಿದ್ದಾರೆ. ಅಂತಹ ಸಮರ್ಥನಾದ ಪ್ರಭುಶಕ್ತಿ ಅಂತಹವನ ಅನುಜ ಇವತ್ತು ಬಂದವನಿದ್ದಾನೆ. ಜೊತೆಯಲ್ಲಿ ಕೃಷ್ಣಾನುಗ್ರಹ. ಕೆಲವರೆಲ್ಲ ಅಧಿಕಾರ ಇಟ್ಟುಕೊಂಡು ನಡೆಸುವುದಲ್ಲ, ಅವರು ಹಿಂದೆ ಇತ್ತುಕೊಂಡು ಇಂತಹವನೇ ಅಧಿಕಾರ ಮಾಡಬೇಕು ಅಂತ ಸೂಚಿಸುವುದು. ಆದ್ದರಿಂದ ತನ್ನಂಗೆಯ ನೆಲ್ಲಿಕಾಯಿಯಂತೆ ಪಾಂಡವರನ್ನಿರಿಸಿಕೊಂಡು ಈಗೆಲ್ಲ ಹಾಗೆ ಮೊದಲನೇದು ಮತ್ತೆ ಎರಡನೇದು ನಡೆಯುವುದಿಲ್ಲ, ತೃತೀಯ ರಂಗದ್ದು ನಡೆಯುವುದು. ಹೌದು. ಆದರೆ ಒಂದುಂಟು, ಆದರೆ ತೃತೀಯ ರಂಗ ಅಂತ ಯಾವುದನ್ನು ಭಾವಿಸ್ತೇವೋ ಆ ಕಾಲದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು. ನಮಗೆ ಯಾವ ರಂಗ ಆದೀತು ಅಂತ ಅನಂಗ ರಂಗ ಎನ್ನಿಸಿಕೊಂಡಂತಹ ಶ್ರೀಕೃಷ್ಣನ ಯೋಗ್ಯತೆಯನ್ನು ಅರ್ಥ ಮಾಡಿಕೋ. ಹಾಗಾಗಿ ಅವನು ಬಂದಿದ್ದಾನೆ ಅಂತಾದ್ರೆ ಅವನಲ್ಲಿ ವಿರೋಧಿಸುವುದರ ಬದಲಾಗಿ ಸಾಮದಿಂದೊಡಂಬಟ್ಟು ನಾವು ಅವನ ಜೊತೆಯಲ್ಲಿರುವುದು ಒಳ್ಳೆಯದಲ್ವ? ಇನ್ನ ಹಾಗೆ ಉತ್ತರದ ಎತ್ತರದಿಂದ ಧನುಷ್ಕೋಟಿಯವರೆಗೆ ಅಂತ ಅಷ್ಟು ಒಬ್ಬೆ ಹಾಕಿ ಹೇಳಬೇಕು ಅಂತ ಆಗ್ತದೆ. ನಮಗೆ ಸ್ವಾತಂತ್ರ್ಯ ಇಲ್ವೇ ಹೇಳಲಿಕ್ಕೆ? ಆ ವಿಷಯ ಇಲ್ಲಿ ಉಂಟು. ಅತ್ತೆಯವರೇ, ನೀವು ಪ್ರಾಜ್ಞರಿದ್ದೀರಿ. ಸುಮ್ಮನೆ ನೀವು ನಮ್ಮತ್ತು ನಡೀಬೇಕು ಅಂತ ಇನ್ನು ಬೊಬ್ಬೆ ಹಾಕಿದ್ರೆ ಪ್ರಯೋಜನ ಇಲ್ಲ. ಅತ್ತೆ, ನಮ್ಮದು ನಡೀತದ ಇಲ್ಲೋ ಪ್ರಶ್ನೆ ಅಲ್ಲ, ಅಲುಗಾಡಿಸ್ಲಿಕ್ಕೆ ಕೊಡ್ತದೆ ನಮಗೆ. ಅಷ್ಟು ಮಾಡದೆ ಬಿಡುವವರಲ್ಲ ಎಲ್ಲದ. ನಿನಗೆ ನೀ ಬರುವಾಗ ಜನ ಕಡಿಮೆ ಕಾಣ್ತದಲ್ಲ ನಿನಗೆ? ಹೌದು. ನಿನಗೆ ಹೋದವರ ಕುರಿತಾಗಿ ಲಕ್ಷ್ಯ ಉಂಟೆ ಬಿಟ್ರೆ ಇಲ್ಲಿದ್ದ ಪ್ರಾಮಾಣಿಕತೆಯ ಕುರಿತಾಗಿ ನಿನಗೊಂದಿಷ್ಟು ಯೋಚನೆ ಇಲ್ಲಲ್ಲ. ಹಾಗಾದ್ರೆ ನಮ್ಮವರು ನನಗೋಸ್ಕರವಾಗಿ ಇದ್ದಾರಂತಾದ್ರೆ ಅದನ್ನು ಯೋಚನೆ ಮಾಡೋದಿಲ್ಲ ನೀನು. ಖಂಡಿತ ಇವರ ಬಗ್ಗೆ ಅಭಿಮಾನ ಉಂಟು. ಮತ್ತೆ ನಮ್ಮವರು ಇನ್ನೂ ಇದ್ದಾರೆ ಅಂತಾದ್ರೆ ಇವರನ್ನು ಕೊನೆವರೆಗೆ ಉಳಿಸಿಕೊಳ್ಳಬೇಕು. ಇವರಿಗಾಗಿ ಈ ನೆಲ, ಈ ಜಲ, ಈ ಸಂಸ್ಕಾರ, ಈ ಸಂಸ್ಕೃತಿಯನ್ನು ಉಳಿಸಬೇಕು ಅಂತಿದ್ರೆ ನಾವು ಎಚ್ಚರಿಕೆ ವಹಿಸಬೇಕು. ಮೇಲೆ ಇದ್ದವ ಎಂತವ ಅಂತ ನೋಡಬೇಕು. ಧರ್ಮರಾಯನ ಬಗ್ಗೆ ಅಪಾರ ಅಭಿಮಾನ ಬೇಕು. ಅವ ಇದ್ದರೆ ನಾವಿದ್ದೇವೆ, ಅವ ಇದ್ದರೆ ಸಂಸ್ಕಾರ ಉಂಟು, ಅವ ಇದ್ದರೆ ಸಂಸ್ಕೃತಿ ಉಂಟು. ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನು ಯಾವಾತನು ಆಧರಿಸ್ತಾನೋ ಅವನನ್ನು ಒಪ್ಪಿಕೊಳ್ಳುವ ಒಡ್ಡಲು ತಲೆಯಮ್ಮ. ನೀನು ಯಾವ ಪಕ್ಷದಿಂದ ಬಂದಿದ್ರೆ ನನಗೆ ಬೇಕು. ಅದಾಗಲಿಕ್ಕಲ್ಲ. ಈಗ ಈಗ ನೀನು ನಿಜವಾಗಿ ಆದ್ರೆ ಬೇರೆ ಯಾರಲ್ಲಪ್ಪ ಇಲ್ಲಿ ತೃತೀಯ ರಂಗದವನು ನೀನೇ, ಅಲ್ಲದೆ ಇದ್ದಾರೆ. ನಿಜವಾಗಿ ಆದ್ರೂ ನಮ್ಮ ವಿರೋಧಿಯಾದದ್ದು ಪಾಂಡವರು ಈ ಹೊತ್ತಿಗೆ. ನೀನು ಸ್ವಪಕ್ಷದವನು, ಹೌದಾ? ಹಾಗಾದ್ರೆ ನೀವು ಪಕ್ಷೇತರನಾಗಿ ಎಂತಾದ್ರೂ ಹೇಳಿದ್ರೆ ಒಪ್ಪಿಕೊಳ್ಬಹುದಾಗಿ. ನಮ್ಮಲ್ಲೇ ನಿಂತುಕೊಂಡು ನಮ್ಮದನ್ನು ಪಡೆದುಕೊಂಡು ಈಗ ನೀವು ಅವರನ್ನು ಹೊಗಳಿದ್ದಾದ್ರೆ ಉರಿಯುವ ಬೆಂಕಿಯಲ್ಲ, ಆಯಿತು. ಇನ್ನ ಒಂದು ವಾಕ್ಯಕ್ಕೆ ಉತ್ತರ ಕೊಟ್ಟು ಮುಂದೆ ಸಾಗುತ್ತೇನೆ. ನನಗೆ ಪಕ್ಷ ಭೇದವಿಲ್ಲ, ಮತ ಭೇದವಿಲ್ಲ, ಜಾತಿ ಭೇದವಿಲ್ಲ. ನೀತಿ ಉಳ್ಳಡೆ ನಮ್ಮ ಮತವಿಹುದು, ನೀತಿ ಉಳ್ಳಡೆ ನಮ್ಮಲ್ಲಿ ಸಮ್ಮತಿ ಇಹುದು. ಯಾಕೆ ಬಲ್ಲೆಯ? ಧಾರ್ಮಿಕತೆ ಎಂದು ಒಪ್ಪುವ ವ್ಯವಸ್ಥೆ ನಮ್ಮದು. ಅತ್ತೆಯಾದರೇನು, ಮಾವನಾದರೇನು, ನೀವು ಮಗಳನ್ನು ನನಗೆ ಇತ್ತವರು ಅಲ್ಲೇ. ನನ್ನ ಕರುಳು ಕೊಟ್ಟದಲ್ಲ ನಿನಗೆ. ಸ್ವಾಹಾದೇವಿಯ ಪತಿಯಾಗಿ ಸ್ವತಂತ್ರತೆಯನ್ನು ಬಲ್ಲವ ನಾನು. ಆದ್ದರಿಂದ ನೀ ಕರುಳು ಕೊಟ್ಟವಳು. ಯಾವ ಕಾಲಕ್ಕೂ ನಿನ್ನ ಒಡಲು ಕಬ್ಬಿಣದ ಸರಳಾಗಬಾರ್ದಮ್ಮ. ಮಾತು ಹೇಳ ನಾನು. ಸುಮ್ಮನೆ ನಿಂತುಕೊಂಡು ಪಕ್ಷದೊಳಗೆ ಕೆಲಸ ಮಾಡುವವರನ್ನಾದ್ರೂ ನಂಬುವುದು. ಬರೀ ಬಾಯಲ್ಲಿ ಮಾತಾಡ್ತಾರಲ್ಲ, ಅವರಷ್ಟು ಅಪಾಯಕಾರಿಗಳು ಮತ್ತೊಬ್ಬರಿಲ್ಲ. ಯಾಕೆ ಗೊತ್ತಾ? ಇವನಂತ ಅಪಾಯಕಾರಿ ಮತ್ತೊಬ್ಬ ಇಲ್ಲ. ನಿಜವಾಗಿ ಆದ್ರೂ ನನ್ನ ಮಗಳನ್ನು ಮದುವೆ ಆಗುವಂತ ಕಾಲದಲ್ಲಿ ಎಷ್ಟು ನಾಟಕ ಮಾಡಿದ್ಯೋ ನೀನು. ನಮ್ಮಲ್ಲಿ ಎತ್ತೆಯ ನಡೆಯುತ್ತಾ ಇತ್ತು. ನನ್ನ ಮಗಳು ಹತ್ತಿರ ಕುತ್ಕೊಂಡು ಬೇಕಾದ ಹಾಗೆ ಹಾಕುತ್ತಾ ಇರುವಾಗ ಏನು ಬೆಂಕಿ ದಗ 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 ಉರಿಯುತ್ತದೆ. ನನ್ನ ಮಗಳು ಆ ಕಡೆ ಎದ್ದು ಹೋದ್ಲ, ಬರೀ ಹೊಗೆ ಬಿಟ್ರೆ ಮತ್ತೆಂತದೂ ಇಲ್ಲ. ಮತ್ತೆ ಮಗಳು ಹತ್ತಿರ ಬಂದು ಕೂತ್ಲು, ಪುನಃ ಬೆಂಕಿ ಉರಿಯಿತು. ಆಚೆ ಹೋಯ್ತಾ ಇಲ್ಲಿ ಋತುವಿಜರಿಗೆ ಕಂಡು ಬಿಡ್ಲಿಕ್ಕೆ ಆಗುದಿಲ್ಲ ಹೊಗೆ. ಏನಪ್ಪ ಹೀಗಾಗುತ್ತದೆ? ನಿಮಿತ್ತ ಹಾಕಿ ನೋಡಿತು. ಆಗ ಜ್ಯೋತಿಷ್ಕರು ಹೇಳಿದ್ರು, ಅಗ್ನಿ ನಿಮ್ಮ ಮಗಳ ಮೇಲೆ ಕಣ್ಣಿಟ್ಟಿದ್ದಾನೆ, ಮದುವೆ ಮಾಡಿಸಿಕೊಡಿ ಎನ್ನುವ ಹಾಗೆ. ಹೋಮಕುಂಡದಲ್ಲಿ ಉರಿಯುತ್ತಿರುವಂತ ದೇವರಾಗಿ ಕೂತ್ಕೊಳ್ಳುವ ಸಭೆಯಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಕಂಡು ಹಾಕುವಂತಹ ಪಾಪಿಗಳು ನೀವೆಲ್ಲ. ಇಲ್ಲಿ ಬಂದುಕೊಂಡೆಲ್ಲ ಬೇಕಾದ ದೊಡ್ಡ ದೊಡ್ಡ ಭಾಷಣ ಮಾಡಿದ್ದೀವಿ. ಹಿಂದ್ಗಡೆ ನಿಮಗಿರುವ ಹೆಣ್ಣು ಮಕ್ಕಳ ಚಪಲ ಈಗ ಅಂತದ್ದೇ ಅಗ್ನಿ ಹೌದು ಅಂತಿದ್ರೆ ಕೇವಲ ಹೆಣ್ಣು
ಹೆಣ್ಣು ಮಕ್ಕಳ ಮುಖ ನೋಡುವ ಅಗ್ನಿ ಹೌದು ಅಂತಿದ್ರೆ ನಿನಗೆ ಆವತ್ತು ಅಲ್ಲ ನಿಮ್ಮನ್ನು ಪ್ರಶ್ನಿಸುವುದಲ್ಲ ತಾಯಿಯ ಸ್ಥಾನ ಇರ್ಲಿ. ನಿಮಗೆ ಅದು ತಲೆ ಹೇಳ್ದೆ ಬಿಡುವುದಿಲ್ಲ ನೀನು, ಹೇಳು. ತಲೆ ಇತ್ತಲ್ಲಮ್ಮ ಇದ್ದಿತ್ತು. ಗೊತ್ತಿತ್ತು ನನಗೆ ಯಾಕೆ ಕೊಟ್ಟಿರಿ ನಿಮ್ಮ ಮಗಳನ್ನು ಏನ್ ನನ್ನ ಮಗಳು ಹೇಳಿದ್ದು? ನಾನು ಬೇರೆಯವರನ್ನು ಮದುವೆ ಆಗುದಿಲ್ಲ, ನಿನ್ನನ್ನೇ ಆಗುತ್ತೆ ಅಂತ ಹೇಳಿಕೊಂಡು. ನಿಮ್ಮ ಮಗಳ ಮನಸ್ಸಿನಲ್ಲಿತ್ತು ನಾನೇ ಆಗಬೇಕು ಅಂತ. ಒಂದು ಮಾತು ಕೇಳು, ನೀ ಈ ಹೊತ್ತಿಗೆ ಬಂದ ಅವನನ್ನು ಎಷ್ಟು ಬೇಕಾದ್ರೂ ಹೋಗಳು, ಅತ್ತೆ ನಾನು ಎಚ್ಚರ ಉಂಟಲ್ಲ. ಖಂಡಿತ ಉಂಟು ಅಮ್ಮ. ಇಲ್ಲಿ ಕೇಳು, ನನಗೆ ಇನ್ನೂ ಅತ್ತೆ ಉಳಿಬೇಕು, ಅತ್ತೆಯನ್ನು ಕಾಣಬೇಕು ಅಂತ ಉಂಟು. ಅಷ್ಟು ಸುಲಭದಲ್ಲಿ ಹೋಗುದಿಲ್ಲ ನಾನು. ಅವಳು ಮಾತಾಡೋದನ್ನು ಕೇಳು. ನಿನಗೆ ಇದು ಹೊಸತು, ನನಗೆ ಅಭ್ಯಾಸ ಆಗಿದೆ. ನೀನು ಅದಕ್ಕೆ ಆಗ ಆಗ ಮಾತಾಡುದು. ನಿನಗೆ ಇವತ್ತು ದೇವಲೋಕದ ಸಭೆಗೆ ಹೋಗ್ಲಿಕ್ಕಿಲ್ವಾ? ಅಲ್ಲೇ ಕಳೆಯುವುದ ನೀನು? ಮಾವ ನನಗೆ ಅದೇ ವಿಚಿತ್ರ. ಒಬ್ಬಳು ಹೆಂಡತಿ ಅಲ್ಲ, 3 ಹೆಂಡತಿ ಇದ್ದು ನಾ ಸುಧಾರಿಸ್ತೇನೆ. ನೀವು ಈ ಒಂದು ಹೆಂಡತಿಯನ್ನು ಹೇಗೆ ಸುಧಾರಿಸ್ತೀರೋ? ನಾನೇ ಸುಧಾರಿಸ್ತೇನೆ, ಅವ್ರು ಸುಧಾರಿಸುವುದು. ನಾನೇ ಅದು ನಿಮ್ಮನ್ನು ಒಂದು ಗಂಡ ಹೆಂಡತಿಯನ್ನು ಸುಧಾರಿಸುದು, ಅಥವಾ ಹೆಂಡತಿ ಗಂಡನ್ನು ಸುಧಾರಿಸುದು. ಹೊಂದಾಣಿಕೆ ಅಂದ್ರೆ ಅಷ್ಟೇ. ಏನು ನಾನು ಸರ್ವಭಕ್ಷಕ. ನನ್ನನ್ನು ನೋಡಿ ಹೀಗಿದ್ದೇನೆ, ನಿಮ್ಮನ್ನು ನೋಡುವಾಗಲೇ ಗೊತ್ತಾಗುತ್ತದೆ ಯಾರು ಸುಧಾರಿಸುವುದು ಅಂತ. ಇಲ್ಲಿ ಕೇಳು, ಪಾಂಡವರು ಧಾರ್ಮಿಕರು ಅಂತ ಹೇಳ್ತೀಯಲ್ಲ, ನಾವು ಅಧಾರ್ಮಿಕರ? ಖಂಡಿತ ಅಲ್ಲ. ಧರ್ಮರಾಜ ಸಾಧು ಮಾನಿತನು. ನಾವಿದ್ದು ನಮ್ಮ ಊರಿಗೆ ಬಂದಂತ ಸಾಧು ಸನ್ಯಾಸಿಗಳ ಗಡ್ಡ ಕಿತ್ತಿದ್ದೇವೆ ನಾವು. ಇಲ್ಲಪ್ಪ, ಅವನು ಕೃಷ್ಣನ ಆರಾಧಕನು, ಆಸ್ತಿಕನಿದ್ದಾನೆ. ನಿಜ. ನಾವೇನು ನಾಸ್ತಿಕರಲ್ಲ. ನಮ್ಮ ದೇವರ ಕೋಣೆಗೆ ಹೋಗಿ ನೋಡು, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಅಲ್ಲಿ ಅಗರಬತ್ತಿ ಹೊಗೆಯಿಂದಲಾಗಿ ದೇಹದಲ್ಲಿ ಬೆವರು ಬರ್ತದೆ, ಅಷ್ಟು ಹೊಗೆ ಹಾಕುತ್ತೇವೆ ನಾವು ದೇವರ ಕೋಣೆಯಲ್ಲಿ. ಅಲ್ಲಿ ಹೊಗೆ ಮಾತ್ರ ಬರುವುದು, ಧಗೆ ಇಲ್ಲಿಯೇ ಉಂಟು. ಅಷ್ಟು ಪೂಜೆ ಮಾಡ್ತೇವೆ ಅಂತ ಹೇಳಿದ್ರೆ ಅದೇ. ಹೌದಾ? ಉರಿಯುವ ಬೆಂಕಿ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಕರೆಸಿಕೊಂಡಿದ್ದೇವೆ. ಸಮುದ್ರದ ತೆರೆ ಮರಳ ದಂಡವರೆಗೆ ಬರಬೇಕು, ಮೀರಿ ಬಂದ್ರೆ ಮರ್ಯಾದೆ ಇಲ್ಲ ಸಮುದ್ರಕ್ಕೆ. ಇಲ್ಲ ಹಾವು ಹುತ್ತದೊಳಗಿರಬೇಕು, ಹೊರಗೆ ಅಡ್ಡಾಡಿದ್ರೆ ನಾವೇ ಕೋಲಿನಿಂದ ಬಡಿಯುತ್ತೇವೆ. ಬೆಂಕಿ ಉರಿಯುತ್ತಾ ಇದ್ರೆ ಶಾಖ ಪಾಕಾದಿಗಳನ್ನು ನಾವೇ ರಚಿಸುತ್ತೇವೆ. ಒಲೆಯಿಂದ ಬೆಂಕಿ ಹೊರಬಂತ ನೀರು ಹಾಕಿ ಆರಿಸ್ತೇವೆ, ಆಗ ಮಸಿ ಮುಟ್ಟಿದ್ರೆ ಕರಿಯಾಗುತ್ತದೆ. ಉರಿಯುವ ಬೆಂಕಿ ಆಗುತ್ತೀಯಾ, ಕಲೆಯಾಗುವ ಮಸಿ ಆಗುತ್ತೆ? ಖಂಡಿತ ಇಲ್ಲ. ಏನು? ಯಾವತ್ತಿದ್ದರೂ ಸೂರ್ಯ ಪ್ರಖರತೆ ಬಿಡಬೇಕು, ಆದರೆ ಶಶಿ ತಂಪೇ ಕೊಡಬೇಕು. ಅದು ಅವಳು ಒಂದು 4ನೇದು ಬಿಡು. ಅದರಲ್ಲಿ ಒಂದು ಹೆಣ್ಣು ಅಂತ ಉಂಟು, ಅದಿರ್ಲಿ. ಅವಳ ಮಗಳು ನಿನ್ನ ಮನೆಯಲ್ಲಿ ಹೀಗೆ ಮಾಡುವುದಾ? ಅವಳ ಬುದ್ಧಿಯ ಉಂಟು ಏನಾದ್ರೂ ನಿನ್ನನ್ನು ಅನುಸರಿಸಿಕೊಂಡು ಹೋಗುತ್ತಾಳ? ಅದು ನನ್ನ ಪುಣ್ಯ, ಬಹುಶಃ ನಿಮ್ಮದ್ದು ಬಂದಿದೆ. ಈಗ ಹೋಗಿ ಅಲ್ಲಿ ನಮ್ಮ ಪರವಾಗಿ ಯುದ್ಧ ಮಾಡುವುದಿದ್ರೆ ಮುಂದುವರಿ, ಅಲ್ಲದ್ರೆ ಹಿತ ಸರಿ. ಏನು ಒಬ್ಬ ನಿಶ್ಶಕ್ತನಾಗಿ ಶಕ್ತನಾಗಿ ಸಾಮರ್ಥ್ಯವಿಹೀನನಾಗಿ ಬಂದಿದ್ದಾನೆ ಅಂತ ಯೋಚನೆ ಮಾಡಬೇಡಿ. ಶ್ರೀಕೃಷ್ಣನ ಮೇಲೆ ಅಪಾರವಾದ ಗೌರವ ಇದೆ. ಪಾಂಡವರ ಆಜ್ಞಾಬಾಳತನದ ಬಗ್ಗೆ ಧರ್ಮ ಪ್ರಜ್ಞೆ ಇದೆ. ಅದರಿಂದಲೇ ಇಲ್ಲಿಗೆ ಬಂದಿದ್ದೇನೆ. ನಿಮಗೆ ಇಷ್ಟು ಹಠ ಉಂಟು ಅಂತಾದ್ರೆ ನಿಮ್ಮ ಮಗಳನ್ನು ಕೊಂಡು ಹೋದ ನನಗೆ ಎಷ್ಟು ಹಠ ಬೇಡ. ಒಂದು ನೆನಪಿಟ್ಟುಕೋ, ಮಾವನ ಮನೆಗೆ ಬಂದಂತ ಅಳಿಯ ಮಾವನ ವಿರೋಧ ಕಟ್ಟಿಕೊಂಡ್ರು ತೊಂದರೆ ಇಲ್ಲ. ಅತ್ತೆಯ ಮನಸ್ಸಿಗೆ ನೋವು ಮಾಡಿದನ ಅವನಿಗೆ ಕುಡಿಲಿಕ್ಕೆ ನೀರು ಸಿಗ್ಲಿಕ್ಕಿಲ್ಲ. ಅತ್ತೆಯವರೇ, ಮಾವನ ವಿರೋಧ ಕಟ್ಟಿಕೊಂಡ್ರೆ ಎಲ್ಲಡಿಕೆ ಸಿಕ್ಕುದಿಲ್ಲ, ಅಷ್ಟೇ, ಅದಕ್ಕಿಂತ ಹೆಚ್ಚಿಂತದ್ದು ಇಲ್ಲ. ನಾ ಒಲಿದರೆ ಮಂದಾಗ್ನಿ, ನಾ ಮುನಿದರೆ ಜ್ವಾಲಾಗ್ನಿ, ಪ್ರಳಯಾಗ್ನಿ. ಜ್ವಾಲಾಗ್ನಿ ಆಗು ಮನೆ ಪ್ರಳಯಾಗ್ನಿ. ಹೌದು, ಅತ್ತೆಯ ವಿಷಯ ಹೇಳಿ. ಪ್ರಳಯಾಗ್ನಿಗಿಂತ ವಿಷಯದಲ್ಲಿ ಕಡಿಮೆ ಇದ್ರು ಇಲ್ಲಿದ್ದು ಕಡಿಮೆ ಇಲ್ಲ. ಅರ್ಥ ಆಗುತ್ತೆ. ಮಾತ್ರವಲ್ಲ, ನಾ ಒಲಿದು ಚಿತ್ತಿಸಲ್ಪಟ್ಟೆ ಅಂತಾದ್ರೆ ಯಜ್ಞಾಗ್ನಿ, ಮುನಿದು ಮುಕ್ಕರಿಸಿದೆ ಅಂತಾದ್ರೆ ದಾವಾಗ್ನಿ. ಈ ವೇಳೆಯಲ್ಲಿ ಅಗ್ನಿಯ ವಿಧ ವಿಧದ ಮುಖವನ್ನು ಪ್ರಸ್ತುತಪಡಿಸುವುದಕ್ಕೆ ಇದೊಂದು ವೇದಿಕೆ. ನನಗೆ ಸಂಶಯ ಉಂಟು, ಬರ್ತೇನೆ ಅಂತ. ಇವತ್ತು ನನಗೆ ಅವಕಾಶ ಸಿಕ್ಕಿದೆ. ಸಿಕ್ಕಿದ ಅವಕಾಶದಲ್ಲಿ ಪಾಂಡವರಿಗೆ ಯಾರಿದ್ದಾರೆ ಅವರ ಜೊತೆಯಲ್ಲಿ? ಅರ್ಜುನ, ನಾರಾಯಣ, ಯಾರೇ ಬರಲಿ, ಯಜ್ಞನಾರಾಯಣ,
ದೇವರನ್ನ ದರ್ಶನವನ್ನು ಅವರಿಗೆ ಕಾಣಿಸ್ತೇನೆ. ಸರಿ. ಇದು ಹಾ. ಗಂಟೆದೆಯ ಗಂಡು ಗೊತ್ತಾಯ್ತಲ್ಲ. ನನಗೆ ಈ ನನಗೆ ಅದು ಹೆದರಿಕೆ ಆಗುತ್ತೆ. ಈ ಗೆದ್ದೆ ನನಗೆ ಹೆಣ್ಣಿದೆ ಇಲ್ಲ, ನನಗಿರೋದೇ ಗಂಡೆ, ಅದು ಅದಕ್ಕುಂಟು. ಹೌದಮ್ಮ, ಪ್ರಾಮಾಣಿಕವಾಗಿ ಹೌದು. ಹಾ. ಈ ಎದೆ ಗುಂಡಿ, ಹಾ. ಇದು ಕಲ್ಲು ಗುಂಡಿ. ಇಲ್ಲ. ನಮ್ಮದು ಇಲ್ಲ, ಅದು ಎದೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಅಲ್ಲ, ಬರೀ ಕಲ್ಲು ಗುಂಡಿ ಅಲ್ಲ. ಹಿಂದಿನವರು ಮೊದಲೊಬ್ರು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ, ಇದು ತಂಪಾಜೆ ಸಂಪಾಜೆ ಅಂತ ಹೇಳಿದ್ದಾರೆ. ಹಾಗೆ ಸಂಪಾಜೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅಂತದ್ದು ಇದು ಗೊತ್ತಾಯ್ತಾ? ಅದು ಮಾವನಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಮತ್ತೆ ಮುಂದುವರಿಸಿದ್ರೆ ನಿನಗೆ ಮಗಳದ್ದು ಗೊತ್ತುಂಟಲ್ಲ. ಖಂಡಿತ. ನೋಡು, ನನ್ನ ಧೈರ್ಯದಲ್ಲಿ ಒಂದು ಮಾತಾಡಬೇಡ, ನನಗೆ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ. ಅದ ನೋಡಿ, ನಮ್ಮನೆ ಗಂಡಸರು ನೋಡಿ. ಅದು ಹೌದಾ? ಬಂದ ಹುಡುಗರೇ ನಾನು ಮುಂದೆ ಹೋಗುತ್ತೆ ಅನ್ನೋದು ಎದೆ ಮಾವ. ಇದು ನಮ್ಮನೆ ಗಂಡಸ. ನಾನಿಲ್ಲ. ನನ್ನ ಮಾವ ಮಾತಾಡುವವರಲ್ಲೆಲ್ಲ ತುಂಬಾ ಮಾತಾಡ್ತಾರೆ. ನಾನು ಊರಿನವರಲ್ಲಿ ಅದರಲ್ಲಿ ಹೆಂಡತಿಯಲ್ಲಿ ಮಾತಾಡುವಾಗ ಕಡಿಮೆ. ಊರಿನವರಲ್ಲಿ ಎಲ್ಲಾ ಕಡೆಯಲ್ಲಿ ಮಾತಾಡ್ತೇನೆ. ಹಾ. ಊರಿನವರ ಮುಂದೆ ಸಿಂಹವೇ. ಇಲ್ಲಿ ಸಮಸ್ಯೆ ಏನು ಅಂತ ಕೇಳಿದ್ರೆ ನನ್ನ ಮೇಲೆ ದುರ್ಗೆ ಉಂಟು ಅಷ್ಟೇ. ಅಷ್ಟೇ, ಯೋಚನೆ ಮಾಡಬೇಡಿ. ಹೌದು. ಅದು ಹಾಗೆ ಒಲಿದರೆ ನಾರಿ, ಮುನಿದರೆ ಮಾರಿ. ಎಲ್ಲಿಗೆ? ಎಲ್ಲಿಗಾದರೂ ಮಾರುದಲ್ವಾ? ಅದು ಮಾರಿ ಬರುವುದೇ ಇಲ್ಲ. ಅಲ್ಲ, ಅಷ್ಟು ಬಡತನವ ನಿಮಗೆ? ಅಷ್ಟು ಬಡತನವ? ಅದು ತಾಯಿ ಮನೆ. ಪದವ ನಾಮ ಪದವ. ತಾಯಿ ಮನೆಯಲ್ಲಿ ಹೆಣ್ಣನ್ನು ಕೊಡುವಾಗ ಹೇಳುವುದೇ ಹಾಗೆ, ಮುನಿದರೆ ಮಾರಿ ಅಂತ, ಅಂದ್ರೆ ಮಾರುವುದು ಅಂತಲೇ. ಪಡಕೊಳ್ಳುವವ ಜಾರಬಾರ್ದಷ್ಟೇ. ಹೋಗಿ ಬರುವಾಗ ಆದ್ದರಿಂದ ಸ್ವಾಗತಕ್ಕೆ ನಾನು ಸಿದ್ಧಳಿರ್ತೇನೆ. ನಾವು ಹೋಗುತ್ತೇನೆ. ನೀನು ಹೋಗು, ನೀನು ಮುಂದೆ ಹೋಗು. ಏ ದೇವರೇ, ನೀವೊಂದು ಹಾಗ ಹುಡುಗ ಮುಂದೆ ಹೋಗೋದಲ್ಲ, ನೀವು ಹೋಗಬೇಕು ಜೊತೆಯಲ್ಲಿ. ಮೂಲ ಬಲ ಸಹಿತ ನೀವು ಹೋಗಬೇಕು. ನನಗೆ ನಿನ್ನೊಟ್ಟಿಗೆ ಇದ್ದ ಮೇಲೆ ಮುಂದೆ ಹೋಗಿ ಅಭ್ಯಾಸವೇ ಇಲ್ಲಲ್ಲ. ಇಲ್ಲ, ಯೋಚನೆ ಮಾಡಬೇಡಿ. ನೀ ಅವರನ್ನು ಹಿಂದೆ ಬಿಟ್ಟುಕೊಂಡು ಹೋಗ್ಬೇಡ. ಹಾ. ಮತ್ತೆ ನಿನ್ನನ್ನು ಮುಂದೆ ಕಳಿಸಿ ಅಲ್ಲಿಂದ ಹಿಂದೆ ಬಂದ್ರು ಬಲ್ಲ. ಹಾಗಾಗಿ ಅವರನ್ನು ಮುಂದೆ ಇಟ್ಟುಕೊಂಡು ನೀವು ಹೋಗಬೇಕು. ನಮಗೆ ಯಾವ ಬಲವೂ ಅಗತ್ಯ ಇಲ್ಲ. ಅಲ್ಲ, ಆದ್ರೆ ಅವರಿಗೆ ಬಲ ಬೇಕು. ಮಾವಯ್ಯನನ್ನು ಒಟ್ಟಿಗೆ ಇರಿಸಿಕೊಂಡು ಸೇನಾ ಮುಖಂಡತ್ವವನ್ನು ನಾವು ವಹಿಸ್ತೇನೆ. ಆಯ್ತು. ಬರುವಾಗ ಸ್ವಾಗತಕ್ಕೆ ನಾನು ಸಿದ್ಧಳಿರ್ತೇನೆ. ಹೋಗುವಾಗ ಯಾವ ಅಗ್ನಿ, ಹಾ. ಯಾವ ಅಗ್ನಿ, ಜ್ವಾಲಾಗ್ನಿ. ಬರುವಾಗ ಅಗ್ನಿಯ ಜ್ವಾಲೆ. ಹೌದಲ್ಲ, ಹೋಗಿ ಬರ್ತೀನಿ.